ವಠಾರದಲ್ಲಿ ಮಾಡಲಿಕ್ಕಿದ್ದೇವೆ. ಈ ಒಂದು ಆರೋಗ್ಯ ಶಿಬಿರದಲ್ಲಿ ದಂತ ತಪಾಸಣೆ ಮತ್ತು ಚಿಕಿತ್ಸೆ, ನೇತ್ರ ವಿಭಾಗ, ಕಣ್ಣಿನ ಒಂದು ಪರೀಕ್ಷೆ, ಅದೇ ರೀತಿ ಸಾಮಾನ್ಯ ವೈದ್ಯಕೀಯ ವಿಭಾಗ, ಸ್ತ್ರೀ ರೋಗ ವಿಭಾಗ, ರಕ್ತದೊತ್ತಡ ಹಾಗೆ ಸಕ್ಕರೆ ಕಾಯಿಲೆ ತಪಾಸಣೆ, ಇಂಥ ಎಲ್ಲ ಒಂದು ಆರೋಗ್ಯಕ್ಕೆ ಎಲ್ಲ ಒಂದು ಶಿಬಿರ ಆ ಒಂದು ಇದರಲ್ಲಿ ಸಿಗಲಿಕ್ಕಿದೆ. ನಮ್ಮ ಮಂಗಳೂರಿನ ಬಿರುವೇರು ಕುಡ್ಲದ ಉದಯ ಪೂಜಾರಿ ಅವರು ಕೂಡ ನಮ್ಮ ನಾಳಿನ ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ದಾರೆ. ಅವರು ನಮ್ಮ ಸ್ಥಾಪಕ ಅಧ್ಯಕ್ಷರು ಕೂಡ. ಕೇವಲ ಉದಯ ಪೂಜಾರಿ ನೇತೃತ್ವದ ಮಂಗಳೂರಿನ ಘಟಕದಲ್ಲಿಯೇ 4 ವರ್ಷದ 1 ಕೋಟಿಗೂ ಮಿಕ್ಕಿ ಒಂದು ತಿಂಗಳಿಗೆ 80,000 ಡೊನೇಟ್ ಮಾಡ್ತೀವಿ.